ಕೇರಳದ ರಾಜಧಾನಿ ತಿರುವನಂತಪುರದ ಅಂಗನವಾಡಿಯಲ್ಲಿ ಮಗುವೊಂದು ಅಮ್ಮ ನನಗೆ ಅಂಗನವಾಡಿಯಲ್ಲಿ ಉಪ್ಪಿಟ್ಟು ಬೇಡ ಬಿರಿಯಾನಿ ಮತ್ತು ಹುರಿದ ಕೋಳಿ ಬೇಕು ಎಂದು ಹೇಳುವ ವಿಡಿಯೋವೊಂದು ಇನ್ಸ್ಟಾಗ್ರಾಂನಲ್ಲಿ ವೈರಲ್ ಆಗಿದೆ. എവിടെ അംഗനവാടിയിൽ എന്തോ വേണ്ടേ? ബിരിയാണി ഉപ്പുമാവ് മാറ്റിട്ട് ബിരിയാണിയും എന്തോ പൊടിച്ച കോഴി പറയാം കേട്ടോ. നമുക്ക് പരാതി അറിയിക്കാം കേട്ടോ. ಶಂಕು ಎಂಬ ಹೆಸರಿನ ಈ ಸಣ್ಣ ಮಗು ತಾಯಿಯಲ್ಲಿ ಹೇಳಿದ್ದು ಜಾಲತಾಣದಲ್ಲಿ ವೈರಲ್ ಆದ ಮೇಲೆ ಈ ಬಗೆಗೆ ಕೇರಳದಲ್ಲಿ ತೀವ್ರ ಚರ್ಚೆ ನಡೆದಿದೆ. ಅಂಗನವಾಡಿ ತಿಂಡಿ ಬದಲಿಸಲು ಚರ್ಚೆ ನಡೆದಿದೆ. ಈ ಮಗು ಹೇಳುವ ವಿಡಿಯೋವನ್ನು ಆರೋಗ್ಯ ಹಾಗೂ ಮಕ್ಕಳ ಕಲ್ಯಾಣ ಮಂತ್ರಿ ವೀಣಾ ಜಾರ್ಜ್ ಕೂಡ ತನ್ನ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅಂಗನವಾಡಿಯಲ್ಲಿ ಮಕ್ಕಳಿಗೆ ಮೊಟ್ಟೆ, ಹಾಲು ಇತ್ಯಾದಿ ಬಗೆಯ ಪೌಷ್ಟಿಕ ಆಹಾರ ನೀಡಲಾಗುತ್ತಿದೆ. ಶಂಕು ಮಗುವಿನ ಮನವಿಯನ್ನು ಪರಿಗಣಿಸಲಾಗುವುದು ಎಂದು ಕೂಡ ಸಚಿವೆ ಪ್ರತಿಕ್ರಿಯಿಸಿದ್ದಾರೆ. ಸಾರ್ವಜನಿಕರು ಕೂಡ ಮಗುವಿನ ಬೇಡಿಕೆಗೆ ಸ್ಪಂದಿಸಿದ್ದಾರೆ. ಜೈಲಿನ ಕೈದಿಗಳಿಗೆ ಆಹಾರ ಕಡಿಮೆ ಮಾಡಿ ಅಂಗನವಾಡಿ ಮಕ್ಕಳಿಗೆ ಹೆಚ್ಚು ನೀಡಬೇಕು ಎಂಬಂತ ಸಲಹೆಗಳು ಕೂಡ ಬಂದಿವೆ. ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ ಮಸ್ತ್ ಖುಷಿ ಆಪುಂಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರ್ಪಿನೆಂಜಿ ಪೋಲೇರ್ ಬೇಬಿ